ಮುಳಿಯಾ ಜುವೆಲ್ಸ್ ವತಿಯಿಂದ ನಾಟಿ ವೈದ್ಯೆ ದಿವಂಗತ ಮುತ್ತಮ್ಮ ಅವರ ಸ್ಮರಣಾರ್ಥ ಕಬಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುರದಲ್ಲಿ ಮುಳಿಯಾ ಬಸ್ ತಂಗುದಾಣದ ಲೋಕಾರ್ಪಣೆ ಅಕ್ಟೋಬರ್ 26ರಂದು ಸಂಜೆ ನಡೆಯಿತು. ನೂತನ ಬಸ್ ತಂಗುದಾಣವನ್ನ ಶಾಸಕ ಸಂಜೀವ ಮಠಂದೂರು ಮತ್ತು ಸುಲೋಚನಾ ಅವರು ಉದ್ಘಾಟಿಸಿದರು. ಇವತ್ತು ಕೂಡ ಈ ಬಸ್ ಸ್ಟ್ಯಾಂಡ್ ಲೋಕಾರ್ಪಣೆ ಮಾಡಬೇಕಿದ್ರೆ ಇಲ್ಲಿ ಜಾತಿ ಇಲ್ಲ. ಈ ಬಸ್ ಸ್ಟ್ಯಾಂಡಿನ ಉದ್ದೇಶ ಏನಂದ್ರೆ ಬಿಸಿಲು, ಮಳೆ, ಗಾಳಿ ಇದರಿಂದ ರಕ್ಷಣೆ ಪಡಿಬೇಕು ಅಂತೇಳಿ. ಒಂದಷ್ಟು ಸಮಯ ವಾಹನಕ್ಕೆ ಕಾಯುವಂತ ಸಂದರ್ಭದಲ್ಲಿ ನೆಮ್ಮದಿಯಿಂದ ಇರಬೇಕು ಅಂತೇಳಿ ಇಲ್ಲಿ ಯಾವುದೇ ಜಾತಿ ಮತ ಮತ್ತೊಂದು ಬರುವುದಿಲ್ಲ. ಎಲ್ರಿಗೂ ಇದು ಆಶ್ರಯದಾನ. ಒಂದು ಮರ ಹೇಗೆ ನೆರಳು ಕೊಡ್ತದೆ ಅದೇ ರೀತಿಯಲ್ಲಿ ಈ ಬಸ್ ಸ್ಟ್ಯಾಂಡ್ ಕೂಡ ಒಂದು ನೆರಳನ್ನು ಕೊಡುವಂತದ್ದು, ಆಶ್ರಯ ಕೊಡುವಂತ ಕೆಲಸವನ್ನು ಮಾಡ್ತದೆ. ಹಾಗೆ ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ ಕೂಡ ಅದೇ ರೀತಿಯಲ್ಲಿ ಇರಬೇಕು. ಕುಡಿಯುವ ನೀರು, ಮೊಬೈಲ್ ಚಾರ್ಜರ್, ಅಲ್ಲಿ ಒಂದಷ್ಟು ಪುತ್ತೂರಿನಲ್ಲಿರುವಂತ ಜ್ಯುವೆಲರ್ಸ್, ನಾವು ಜವಳಿ ಅಂಗಡಿ, ಏನೇನು ನಮಗೆ ಪುತ್ತೂರಿನಲ್ಲಿ ಲಭ್ಯ ಇರ್ತದೋ ಅದು ಮಾಹಿತಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರಬೇಕು. ಅದು ಲೈಟ್ ಹಾಕಿ ರಾತ್ರಿ ಹಗಲು ಕಾಣುವಾಗಿರ್ಬೇಕು. ಅಂತ ಒಂದು ವ್ಯವಸ್ಥೆ ಇದ್ದಾಗ ಜನ ಅಲ್ಲಿ ಕೂತಾಗ ಏನೋ ನಾವು ಚಿನ್ನ ಖರೀದಿ ಮಾಡದಿದ್ರೆ ಮುಳಿಯಾ ಜ್ಯುವೆಲರ್ಸ್ಗೆ ಹೋಗ್ಬೇಕು, ಏನು ಬಟ್ಟೆ ಖರೀದಿ ಮಾಡಿದ್ರೆ ಸಂಜು ಸೆಟ್ರಿಗೆ ಹೋಗ್ಬೇಕು ಎನ್ನುವಂತ ಒಂದು ಮಾನಸಿಕತೆಯಿಂದ ಅವರಿಗೆ ಒಂದಷ್ಟು ಏನು ವ್ಯಾಪಾರ ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ, ಒಂದಷ್ಟು ಇಲ್ಲಿಯವರ ದುಡ್ಡು ಪುತ್ತೂರಿನಲ್ಲಿ ವಿನಿಯೋಗ ಆಗುವ ದೃಷ್ಟಿಯಿಂದ, ಪುತ್ತೂರು ಅಭಿವೃದ್ಧಿ ಆಗುವ ದೃಷ್ಟಿಯಿಂದಲೂ ನಾವು ಯೋಚನೆಯನ್ನು ಮಾಡಿಕೊಂಡು ಇವತ್ತು ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ಗಳನ್ನು ಮಾಡುವಂತ ಸಂಗತಿಯನ್ನು ಮಾಡಿದ್ದೇವೆ. ನಮ್ಮ ಮುಳಿಯಾ ಕುಟುಂಬದವರು ಈ ಒಂದು ತಂಗುದಾಣವನ್ನು ಕೊಟ್ಟಿದ್ದಾರೆ. ಇದನ್ನು ಮೇಂಟೈನ್ ಮಾಡುವಂಥದ್ದು ಮತ್ತು ಇಲ್ಲಿಗೆ ಏನೇನು ಇನ್ನು ಮುಂದಿನ ದಿನಗಳಲ್ಲಿ ವಿದ್ಯುತ್ತಿನ ಬಿಲ್ ಕಟ್ಟುವಂಥದ್ದು, ಬಾಕಿ ಸ್ವಚ್ಛತೆಯನ್ನು ಮಾಡುವಂಥದ್ದು ಎಲ್ಲವನ್ನು ಪಂಚಾಯತ್ ಮಾಡ್ತದೆ. ನಾಟಿ ವೈದ್ಯೆಯಾಗಿ 10 ಜನರಿಗೆ ಬದುಕು, ಆರೋಗ್ಯ, ಜೀವವನ್ನು ಕೊಟ್ಟಂತ ಆ ಹಿರಿಯ ಚೇತನವನ್ನು ಒಂದು ಸ್ಮರಿಸುವಂಥದ್ದು ಕೂಡ ಈ ಸಮಾಜದ ದೊಡ್ಡ ಕರ್ತವ್ಯ ಅಂತೇಳಿ ಪಂಚಾಯತ್ ಅಧ್ಯಕ್ಷರು ಮುಳಿಯಾದವರು ಸೇರಿಕೊಂಡು ಆ ಮುತ್ತಮ್ಮಜ್ಜಿಯ ಹೆಸರನ್ನು ಇಡುವ ಮುಖಾಂತರ ದಾರಿಯಲ್ಲಿ ಹೋಗುವಂತಹ ಸಾರ್ವಜನಿಕರಿಗೂ ಮುತ್ತಮ್ಮಜ್ಜಿ ಅಂದ್ರೆ ಯಾರು ಅಂತೇಳಿ ತೋರಿಸಿಕೊಡುವ ಕೆಲಸ ಇವತ್ತು ಈ ಭಾಗದಲ್ಲಿ ಆಗಿದೆ. ಗ್ರಾಮ ಪಂಚಾಯತ್ ಸದಸ್ಯರಾದ ರುಕ್ಮಯ್ಯಗೌಡ ಪೋಳ್ಯ, ಶಾಬಾ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ನವೀನ್ ಭಂಡಾರಿ, ಮುಳಿಯಾ ಸಂಸ್ಥೆಯ ಸುಲೋಚನಾ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ರಾಮದಾಸ್ ಗೌಡ, ಸುದರ್ಶನ್ ಮುರಾ, ಪುರುಷೋತ್ತಮ ಮುಂಗ್ಲಿಮನೆ, ನವೀನ್ ಪಡ್ನೂರು, ಜಿನ್ನಪ್ಪ ಪೂಜಾರಿ, ಹಸನರ್ ಬನಾರಿ, ಡಾಕ್ಟರ್ ರಾಧಾಕೃಷ್ಣ, ಶಾಖಾ ಪ್ರಬಂಧಕ ನಾಮದೇವ ಪ್ರಭು, ಜನಾರ್ದನ, ಖಾದರ್ ಪೋಳ್ಯ, ಶಂಕರಿ, ಹೊಣಪ್ಪ ನಡಿಕೆ, ಬಾಬುಗೌಡ ಕಲ್ಲೇಗ ಸಹಿತ ಅನೇಕರು ಉಪಸ್ಥಿತರಿದ್ದರು. ಪರೋಪಕಾರಂ ಇದಂ ಶರೀರಂದಂಡು ಅಂಚನೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತೇಳಿ ಕೂಡ ಒಂದು ಹೇಳ್ತಾರೆ. ಇವತ್ತು ಮುತ್ತಮ್ಮಜ್ಜಿ ಕೊಟ್ಟದ್ದು ಬಹಳಷ್ಟು, ಎಷ್ಟು ಜನರಿಗೆ ಎಷ್ಟು ಊರಿಗೆ ಅಂತೇಳಿ ಹೇಳಲಿಕ್ಕಿಲ್ಲ. ಆ ಕೊಟ್ಟದ್ದು ತನಗೆ ಅಂತೇಳಿ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಮುತ್ತಮ್ಮಜ್ಜಿ ಕೊಟ್ಟದ್ದು ಇವತ್ತು ಮುತ್ತಮ್ಮಜ್ಜಿಗೆ ನಮಗೆ ಸಮರ್ಪಿಸಲಿಕ್ಕೆ ಇವತ್ತು ಆಗಿದೆ. ಹಾಗಾಗಿ ನಾವು ಯಾವಾಗಲೂ ಕೊಟ್ಟದ್ದು ತನಗೆ ಅಂತ ಹೇಳೋದನ್ನ ನೆನಪಿಸುವುದಕ್ಕೆ ಇದೊಂದು ಉದಾಹರಣೆ ಅಂತೇಳಿ ಹೇಳ್ತಾ, ಈ ಟರ್ಮ್ನಲ್ಲಿ ಹೆಚ್ಚು ಸಮಯ ಇಲ್ಲ. ಸೊ ಮುಂದಿನ ಟರ್ಮಲ್ಲಿ ಬಂದಾಗ ಅವರು ಇನ್ನೂ ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕಿದೆ. ಆದರೆ ಈ ಟರ್ಮಿನಲ್ಲಿ ಒಂದಷ್ಟು ಕೆಲಸಗಳನ್ನು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೂ ಕೂಡ ಮಾಡಬೇಕು ಅಂತೇಳಿ ಅವರು ಹೇಳುವಾಗ ಹೇಳೋದೇನು ಅಂತ ಹೇಳಿದ್ರೆ, ನಾನು ಕೇಳಿದಾಗ ಮಾಲಿಂಗೇಶ್ವರ ನಾನು ಸಣ್ಣ ಸಣ್ಣದು ಕೊಡೋದು, ಮಾಲಿಂಗೇಶ್ವರನಿಗೆ ಸಣ್ಣ ಸಣ್ಣದು ಕೊಟ್ಟರೆ ಹೇಗಾಗ್ತದೆ ಅಂತೇಳಿ ಅವ್ರು ಕೇಳೋದು. ನೀವು ಸಣ್ಣದು ತೊಂದರೆ ಇಲ್ಲ, ನಮಗೆ ಸಣ್ಣ ಸಣ್ಣದು ಒಂದಷ್ಟು ಒಂದು 10 ಲಕ್ಷವನ್ನು ಒಂದಷ್ಟು ಕೊಟ್ಟರೆ ನಾವೊಂದಷ್ಟು ದೇವಸ್ಥಾನದಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳೋದನ್ನು ಇಲ್ಲಿ ವಿಶೇಷವಾಗಿ ಸಾರ್ವಜನಿಕವಾಗಿ ಶಾಸಕರ ಹತ್ರ ಕೇಳಿಕೊಳ್ಳುತ್ತಾ ವಂದಿಸುತ್ತಾ, ಜೀವನದ ಜನರು ವಿಶೇಷವಾಗಿ ಈ ಭಾಗದವರಾದ ಕಾರಣ ಅವರ ನಗರಸಭೆ ವ್ಯಾಪ್ತಿ ಅಲ್ಲದಿದ್ದರೂ ಕೂಡ ಪಂಚಾಯತ್ ವ್ಯಾಪ್ತಿ ಇಲ್ಲ, ಬಟ್ ಅದು ಅವರ ಊರು ಅಂತ ಹೇಳುವ ಒಂದು ಅಭಿಮಾನದಿಂದ ಅವರು ಬಂದಿದ್ದಾರೆ. ಇಲ್ಲಿದು ಈ ಹೆಸರಿದು ಮುತ್ತಮ್ಮಜ್ಜಿ ಹೆಸರು ಬಂದದ್ದು ನಮಗೆ ಭಾರಿ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ, ಈಗ ಅಣ್ಣ ಹೇಳಿದ ಹಾಗೆ ನಮ್ಮ ಅಜ್ಜನ ಹೆಸರು ಪೋಳ್ಳಿ ನಾರಾಯಣ ಭಟ್, ಪೋಳ್ಯ ಮುರಾ ಕೊಡಿಪಾಡಿ. ಇದು ನಮ್ಮ ಫ್ಯಾಮಿಲಿಗೆ ಬಹಳಷ್ಟು ಒಂದು ಪ್ರೀತಿಯ ಆತ್ಮೀಯತೆ. ಅಂದ್ರೆ ಸಣ್ಣದಿಂದ ನಾವು ಹೋಗುವಾಗ ಕೊಡಿಪಾಡಿಗೆ ಹೋಗುವಾಗ ಕೊಡಿಪಾಡಿಯಿಂದ ಹೋಗುದಾ ಮೂರದಿಂದ ಹೋಗುದಾ ಅಂತ ಹೇಳಿ ಯಾವಾಗಲೂ ಸಹ ನಮ್ಮದೊಂದು ಚರ್ಚೆ ಇತ್ತು. ಹಾಗೆ ಕೊಡಿಪಾಡಿಯಿಂದ ಹೋಗುದು, ಹಾಗೆ ಮೂರ ಪೋಳ್ಳಿ ನಾರಾಯಣ ಭಟ್, ಹಾಗೆ ಆ 3 ಗ್ರಾಮ ನಮಗೆ ಬಹಳ ಆತ್ಮೀಯದ್ದು. ಹಾಗೆ ಅವರ ಅಧ್ಯಕ್ಷರು ಹೇಳಿದ್ರು, ಎಂತ ಮುತ್ತಮ್ಮಜ್ಜಿ ಹೆಸರು ಇಡ್ಬೋದಾ, ಬಾರಿ ಯೋಚನೆ ಮಾಡಿದೆವು ಅಂತ. ಯೋಚನೆ ಮಾಡೋದಿಂತ ಈಗ ಅಣ್ಣ ಹೇಳಿದ ಹಾಗೆ ಅವ್ರದ್ದೇ ಇಡಬೇಕಾದದ್ದು. ಅಣ್ಣ ಭಾವನಾತ್ಮಕವಾಗಿ ಬಹಳಷ್ಟು ಕಡೆ ನಾವು
ಸಾಮಾಜಿಕ ಕಾರ್ಯ ಮಾಡಿದ್ದೇವೆ, ಅದು ಸಾರ್ವಜನಿಕ ಅಂತ ಹೇಳಿಕೊಂಡು. ಇದು ನಮ್ಮ ಊರು, ನಮ್ಮ ಅಜ್ಜನ ಮನೆ ಊರು ಅಂತ ಹೇಳುವ ಒಂದು ಪ್ರೀತಿಯಿಂದ ಒಂದು ಸಮಾಜಕ್ಕೆ ಮಾಡಿದ ಕೆಲಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಕಬಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿನಯ್ ಕಲ್ಲೇಗ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಹಾಗೆ ಲಾಸ್ಟಿಗೆ ಹಂತಕ್ಕೆ ಆಗುವಾಗ ಒಂದು 4 ಕಂಬಗಳು ಇಲ್ಲಿ ಬಿತ್ತು. ಆನಂತರ ಸ್ವಲ್ಪ ಸಮಯ ಕಳೆದ ನಂತರ ಒಂದು ನೆನಪಿಗೆ ಬಂತು, ಈ ಬಸ್ ಸ್ಟ್ಯಾಂಡಿಗೆ ಒಂದು ಆದರ್ಶ ಒಂದು ವ್ಯಕ್ತಿಯ ಹೆಸರು ಇಡಬೇಕು, ಅದು ಮುಂದೆಯೂ ಶಾಶ್ವತವಾಗಿ ಕೂಡ ಸಹ ಹೆಸರು ಇಡಬೇಕು. ಯಾಕೆಂದರೆ ನಮ್ಮ ಗ್ರಾಮದಲ್ಲಿ ಇಡೀ ದಕ್ಷಿಣ ಜಿಲ್ಲೆಯಲ್ಲ ಎಲ್ಲ ಕಡೆಗಳಲ್ಲಿ ಉತ್ತರ ಕನ್ನಡ ಎಲ್ಲ ಭಾಗದಿಂದ ಬಂದಂಥವರಿಗೆ ವೈದ್ಯಕೀಯವಾಗಿ ಎಲ್ಲರಿಗೂ ಒಂದು ಮದ್ದು ಕೊಟ್ಟು ಗುಣಪಡಿಸಿ ಜೀವ ಉಳಿಸಿದವರ ನಮ್ಮ ನಾಟಿ ವೈದ್ಯರಂತಹ ದಿವಂಗತ ಮುತ್ತಮ್ಮಜ್ಜಿಯವರು. ಹಾಗೆ ಅವ್ರ ಹತ್ರ ಮನೆ ಹತ್ರ ಮಾತನಾಡುವಾಗ ಅವರಿಗೆ ತುಂಬ ಖುಷಿಯಾಯಿತು. ಯಾಕೆಂದರೆ ನಾನು ಹೆಸರು ಇಡಬೇಕು ಅಂತೇಳಿ ಆದರೆ ನನಗೆ ಅವರ ಪರ್ಮಿಷನ್ ಬೇಕಾಗ್ತದೆ. ಅವರು ಒಪ್ಪಿಗೆ ಕೊಟ್ಟರು. ಅವರು ಒಪ್ಪಿಗೆ ಕೊಟ್ಟರು ಶಾಸಕರ ಕೂಡ ಸಹ ನಮ್ಮ ಮಾತನಾಡಿದೆ. ಆಯ್ತು, ನಿನ್ನ ಮನಸ್ಸಿನಲ್ಲಿ ಹೇಗೆ ಉಂಟು ಹಾಗೆ ಅಂತ ಹೇಳಿದ್ರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಶಾ ಸ್ವಾಗತಿಸಿದರು. ಸಂತೋಷ್ ಕಾರ್ಯಕ್ರಮ ನಿರೂಪಿಸಿದರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ